ತುಳುನಾಡು ದೈವ ದೇವರ ನಾಡು ಅಂತ ಕರೆಯಲಾಗ್ತಾ ಇದೆ. ಇಲ್ಲಿರುವ ದೈವಗಳ ಕಾರಣಿಕದ ಮೇಲೆ ಹಲವು ಮಂದಿ ನಂಬಿಕೆಯನ್ನ ಕೂಡ ಇಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ನಂಬಿಕೆಯನ್ನ ಮುಂದಿಟ್ಟುಕೊಂಡು ಅಪಚಾರ ಎಸಗುವ ಘಟನೆಗಳು ಕೂಡ ನಡೆಯುತ್ತಾ ಇರುವುದು ವಿಷಾದನೀಯ ಸಂಗತಿ. ಉಡುಪಿ ಜಿಲ್ಲೆಯ ಕುಂದಾಪುರ ಕೆದೂರು ಸಮೀಪದ ದಬ್ಬೆಕಟ್ಟೆಯಲ್ಲಿ ಬುಧವಾರ ರಾತ್ರಿ 2 ಗಂಟೆ ಸುಮಾರಿಗೆ ಪುಟ್ಟ ಬಾಲಕಿಯೊಬ್ಬಳು ರಸ್ತೆ ಪಕ್ಕದಲ್ಲಿ ಅಳುತ್ತಾ ನಿಂತಿದ್ದು, ಈಕೆಯನ್ನು ಕಂಡ ವಿಶ್ವ ಎಂಬುವರು ಮಗುವನ್ನ ನೋಡಿ ಕಾರು ನಿಲ್ಲಿಸಿ ಅದನ್ನ ಎತ್ತಿಕೊಂಡಿದ್ದಾರೆ. ಇಲ್ಲೇ ಸಮೀಪದಲ್ಲಿಯೇ ಕೊರಗಜ್ಜನ ಗುಡಿ ಕೂಡ ಇದ್ದು, ಅಪರ ರಾತ್ರಿಯಲ್ಲಿ ಮಗುವನ್ನ ಆ ಕೊರಗಜ್ಜನೆ ರಕ್ಷಣೆ ಮಾಡಿದ್ದಾರೆ ಅಂತ ಭಾವಿಸಿದ ವಿಶ್ವ ಅವರು ಮಗುವನ್ನ ಎತ್ತಿಕೊಂಡು ಅಕ್ಕಪಕ್ಕದವರಲ್ಲಿ ವಿಚಾರಿಸಿ ಮಗುವಿನ ಮನೆಗೆ ತಲುಪಿಸಿದ್ದಾರೆ. ಈ ನಡುವೆ ಕೊರಗಜ್ಜ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಎನ್ನುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಪುಟ್ಟ ಮಗು ಮನೆ ಬಿಟ್ಟು ಅಷ್ಟು ದೂರ ಹೇಗೆ ಬಂದಿದೆ ಎನ್ನುವುದು ಕೂಡ ನಿಗೂಢವಾಗಿದ್ದು, ರಾತ್ರಿ 2 ಗಂಟೆ ಸುಮಾರಿಗೆ ವಿಶ್ವ ಅವರು ಮಗುವನ್ನ ರಕ್ಷಣೆ ಮಾಡಿರುವುದು ಕೂಡ ಕೊರಗಜ್ಜನ ಕಾರಣಿಕ ಎಂದೇ ಎಲ್ಲರ ನಂಬಿಕೆ. ಈ ನಡುವೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮನೆ ಮಂದಿ ಅಸಮಾಧಾನಗೊಂಡಿದ್ದು, ಇದೀಗ ಮಗುವಿನ ಅಮ್ಮ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಮಗುವಿಗೆ ರಾತ್ರಿ ನಿದ್ದೆ ಕಣ್ಣಿನಲ್ಲಿ ನಡೆದುಕೊಂಡು ಹೋಗುವ ಅಭ್ಯಾಸ ಇದೆ. ಇದೇ ಕಾರಣಕ್ಕೆ ಮಗು ರಾತ್ರಿ ವೇಳೆ ನಡೆದುಕೊಂಡು ಚಿಲಕ ತೆಗೆದು ಹೊರಬಂದಿದೆ. ಪಕ್ಕದ ಮನೆಗೆ ಹೋಗಿದ್ದಾಳೆ, ರೋಡಿಗೆ ಹೋಗಿಲ್ಲ. ವಿಡಿಯೋದಲ್ಲಿ ಹೇಳಿರುವಂತೆ 3-4 ಕಿಲೋಮೀಟರ್ ದೂರ ಹೋಗಿಲ್ಲ. ಇದನ್ನ ವೈರಲ್ಗೋಸ್ಕರ ಮಾಡಿದ್ದಾರೆ. ಒಂದು ಹೆಣ್ಣು ಮಗುವಿನ ವಿಡಿಯೋವನ್ನ ಈ ರೀತಿ ವೈರಲ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಕೊರಗಜ್ಜನ ಪವಾಡವೋ ಜನರ ನಂಬಿಕೆಯೋ, ಮಗು ಮಾತ್ರ ಸುರಕ್ಷಿತವಾಗಿ ಅಮ್ಮನ ಮಡಿಲು ಸೇರಿರುವುದು ನೆಮ್ಮದಿಯ ಸಂಗತಿ. ಈಗ ಟೈಮ್ ಎಷ್ಟಮ್ಮ? 2:30 2:30 ದೇವ್ರಣ್ಣ ನಂಗೆ ಗೊತ್ತಿಲ್ಲ. ನಂಗೆ ಮಗು ಮರ್ತಿತ್ತು. ಅವಳು ಏನಾಗಿದೆ ಅಂದ್ರೆ ನಿದ್ದೆಗಣ್ಣು ಸ್ವಲ್ಪ ನಡೆಯುವ ಇದು ಉಂಟು ಅವಳಿಗೆ. ಅಂದ್ರೆ ಏನಾದ್ರು ಅದು ಸಹ ಹೆದರ್ಕೊಂಡ್ರೆ ಮಾತ್ರ, ಭಯ ಪಟ್ರೆ ಮಾತ್ರ ನಡೆಯುವ ಇದೊಂದು ಕಾಯಿಲೆ ಉಂಟು ಅವಳಿಗೆ. ಅದೇನಾಗಿದೆ ಅಂದ್ರೆ ನಾವು ಎಲ್ಲಾ ಕಡೆ ಎಲ್ಲ ಬಂದ್ ಮಾಡಿ ಎಲ್ಲ ಅವಳ ಜೊತೆಗೆ ಮಲ್ಸ್ಕೊಂಡಿರ್ತಿದ್ವಿ ರೂಮ್ ಅಲ್ಲಿ. ಅದೇನಾಗಿದೆ, ಅವಳು ಹೊರಗಡೆ ಚಿಲ್ಕ ತಗೊಂಡು ಹೊರಗಡೆ ಬಂದಿದ್ದಾಳೆ. ಬಂದವಳು ಏನ್ ಮಾಡಿದ್ರೆ ಪಕ್ಕದ ಮನೆ ಹೋಗಿದ್ಲು ಅಷ್ಟೇ, ಅವಳು ರೋಡಿಗೆ ಹೋಗಿಲ್ಲ. ಅದ್ ಆಕ್ಚುಲಿ ಅವ್ರು ಮೆನ್ಷನ್ ಮಾಡುವಾಗ ಏನ್ ಮಾಡಿದ್ದಾರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಅಂತಿದ್ದಾರೆ. ಬಟ್ ಅದು ಅವರು ಶೂಟ್ ಮಾಡಿರೋ ಪ್ಲೇಸ್ ಖಾಲಿ ನಮ್ಮನೆಯಿಂದ ಅರ್ಧ ಕಿಲೋಮೀಟರ್ ಅಷ್ಟೇ. ಅಲ್ಲಿ ಮತ್ತೆ ಕೊರಗಜ್ಜದೊಂದು ಬೋರ್ಡ್ ಅಲ್ಲಿ ಒಂದು ಇವ್ರಿಗೆ ಖಾಲಿ ವಿಡಿಯೋ ವೈರಲ್ಗೋಸ್ಕರ ಈ ತರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ. ಅದನ್ನ ನಾನು ಲಾಸ್ಟಿಗೆ ಏನ್ ಮಾಡಿದ್ದಾರೆ, ಇವ್ರು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರು ಈ ತರ ಅಂತ. ನಾನಲ್ಲಿ ಹೋಗಿ ಸರ್ ಹತ್ರ ಮಾತಾಡ್ದೆ, ಸರ್ ಆಗಿರೋದು ಈ ತರ. ಬಟ್ ಅವರು ಓಕೆ, ಮಗು ಹೊರಗಡೆ ಬಂದಿದೆ, ಏನೋ ದಯದಿಂದ ಸೇಫ್ ಆಗಿ ಬಂದಿದೆ ಒಂದು. ಮತ್ತೆ ನಮ್ಗೆ ಆ ಸ್ಪಾಟ್ ಅಲ್ಲ ನಮ್ಗೆ ಅವ್ರು ಬೈದಿದ್ರು ಬೇಜಾರಿಲ್ಲ. ಒಂದ್ ಹೆಣ್ಮಗಿನ ವಿಡಿಯೋ ಈ ತರ ವೈರಲ್ ಮಾಡ್ತಿದ್ದಾರೆ ಸರ್ ಹೀಗೀಗ ಅಂತ ಹೇಳಿದೆ. ಅವರು ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾನು ಅದಕ್ಕೆ ಕಂಪ್ಲೇಂಟ್ ನೋಟಿಸ್ ಇಶ್ಯೂ ಮಾಡಿದೆ. ನೀವು ಆದಷ್ಟು ಗ್ರೂಪ್ ಅಲ್ಲಿ ಮತ್ತೆ ಎಲ್ಲಿ ಸೋಷಿಯಲ್ ಇದುಂಟು ಅಲ್ಲಿಗೆಲ್ಲ ತಿಳಿಸಿಬಿಡಿ, ಮತ್ ನಾನ್ ಹೇಳ್ತೇನೆ ಅಂತ ಅವ್ರು ಸರ್ ಹೇಳಿದ್ರು ನಂಗೆ. ಇವರು ವಿಡಿಯೋ ವೈರಲ್ ಮಾಡಿರೋದು ಏನ್ ಮಾಡ್ತಾರೆ, ಮತ್ತೆ ಅವ್ರು ಎಲ್ಲಿ ಸೋಲ್ಬೇಕು ಅದು ಇದ್ ಮಾಡ್ಬೇಕು, ಎಲ್ಲಿ ನಮ್ಮೇಲೆ ಬರುತ್ತೆ ಅಂತ ಹೇಳಿ ಅವ್ರು ವಾಪಸ್ ಈಗೆಲ್ಲ ಏನೆಲ್ಲ ಕ್ರಿಯೇಟ್ ಮಾಡಿ ಹಾಕ್ತಿದ್ದಾರೆ. ಅಂದ್ರೆ ಮನೆ ಹತ್ರ ಇರೋ ಅಲ್ಲಿ ತಗೊಂಡು ಶೂಟ್ ಮಾಡಿರೋದು ಅವ್ರು.